ನಿರ್ಮಾತ ಮೋವೆದ ಜಕ್ಕೆಂಡು ಕುಲ್ಲಾದು ಅಮೃತದ ಸಿರಿಮೆರೆ ಕೊರ್ದು ನೂಂದಾತ ಮುಗತೆ ಬಾರ್ದಾದ ಬಗತೆ ಬರಂದಲಕ ಕಾಪುದೀದು ಕಾತೊಂದು ಬತ್ತನಂಚಿನ ಈ ಕ್ಷೇತ್ರದ ಮಾತ ಚಿತ್ತಲಿಗ್ಲ ತರತಗ್ಗಾದು ಬಿರಿಬದ್ಗಾದು ಅಡ್ಡ ಬುರಂದು ಕರೆದು ಪೋತನಂಚಿನ ರೇಖಾ ಡಿ ರಾವ್ ನಮ್ಮನ ಮಾತಿರ್ನಲ ಪ್ರೀತಿದ ಬೆಬ್ಬೆಕ್ಕ ಪಂಡದೆ ಈ ಬಾಗಡು ಚಿರಪರಿಚಿತರ ನಂಚಿನ ಅನ್ನ ಆತ್ಮಗೆ ಶಾಂತಿ ತಿಕ್ಕಾಡು ಪಂದ್ ನೆಲೆಟ್ಟು ದೇವರನ ಅನುಗ್ರಹ ಅವನಿಗೆ ಆತ್ಮಗಳು ತಿಕ್ಕಾಡು ಪಂದ್ ನಂಚಿನ ಪ್ರಾರ್ಥನೆ ಮಲ್ತೊಂದು ಕಾರ್ಯಕ್ರಮ ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮ ನಿಖಿಲ ಮಾತನಾಡಿ ಸೇರಿಗಿರು ನಮ್ಮ ಮನಸ್ಸಾರ ಉಡಲಾರ ಅರೆ ಕೊರ್ಪು ನಂಚಿನ ನುಡಿ ಪಾತ್ರದ ಒಟ್ಟಿಗೂ ಅರೆಗೂ ಪಾಡ್ನಂಚಿನ ಕರಿದು ಪೋತು ನಂಚಿನ ದೇಹಗೂ ನಮ್ಮ ಪೂರ್ಪ ಪಾಡ್ನ ಮೂಲಕ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಅಂತ ಹಿರಿಯಕಲ್ಲ ಸೇರಿಗಿರು ಈ ಕಾರ್ಯಕ್ರಮದ ಆರಂಭಿಕವಾದ ಪ್ರಕೃತಿ ಮಾತಿನ ಮಡಿಲಿಡು ನಮ್ಮ ಮಾತೇರಲಿಲ್ಲ ಉಲ್ಲಾಲ ಬಯಲ್ದಂಚಿನ ಈ ಪೊರ್ಲ ಕಂಠದ ಬಯಲಿತ್ತಿನ ಜಾಗೆ ನೀರಿತ್ತಿನ ಜಾಗೆದ ನಮ್ಮ ಮಾತೇರಲ ಸೇರೊಂದ ಅಕುಲ್ನ ಹಿರಿತನದ ಇಂಚಿನ ಧಾರ್ಮಿಕ ಕಜ್ಜಲುಂಡ ಅವು ಧಾರ್ಮಿಕವಾದ ಅಕ್ಲ ಹೆಂಚಿನ ಕೆಲಸ ಮತ್ತೆ ಐನ ಆದರ್ಶವಾದ ಅಕ್ಲ ಜೋಕುಲ್ಲ ಮಲ್ತೊಂದು ಬೈದನಕಲ್ ಅಂಚಿತ್ತಿ ಕಿರಿತನದ ಅವೆಲ್ಲ ನಂಬೊಲಿಗದ ಇಲ್ಲಿತ್ತಿನ ಉಳ್ಳಾಂಜಿ ಇಲ್ಲದಕ್ಲೆಗೆ ಆತ್ಮೀಯರಾದುಪ್ಪನ ಮೂಲಕ ಐತೊಟ್ಟಿಗೂ ತನ್ಕಲ್ನ ಕುಟುಂಬದೊಟ್ಟಿಗೂ ಪ್ರೀತಿ ವಿಶ್ವಾಸದ ಬೆರೆಪುನ ಮೂಲಕ ಆದರ್ಶಪ್ರಾಯವಾದ ಬದುಕನಂಚಿನ ರೇಖಾ ಡಿ ರಾವ್ ಅವರಿಗೆ ಮಾತೇರು ನಮ್ಮ ಮನಸ್ಸದ ಶ್ರದ್ಧಾಂಜಲಿ ಅರ್ಪಣಂಚಿನ ಈ ಶುಭ ಗಳಿಗೆಡುಲ್ಲ ದಯಪಂಡ ಹೋಯ್ದಂಚ ಜೀವನ ಏರೆಗ್ಲ ಬದುಕಾಯರಾಗ ಅವು ಬ್ರಹ್ಮನ ಬರು ಅಂಚೆ ಹೇಳ್ತಾರ ನಮಕ್ಕ ಅಕೇರಿ ಗುಂಜಿ ಸಂದವಲ್ ಪಂಡ ಆರ್ ಮಲ್ತನ ಜರ ಸೇವೆ ಕೃತಜ್ಞತ ಬಾವಡು ಅರೆ ಕೊರ್ಪುನ ಜರ ಶ್ರದ್ಧಾಂಜಲಿ ನಮ್ಮ ಕಾರ್ಯಕ್ರಮ ನಮ್ಮಿದ್ದು ಈ ನಂಚಿನ ಪ್ರೀತಿ ಈ ನೆಲೆಟ್ಟು ಅರೆಗೆ ಶುಭ ಈ ಸಂದರ್ಭಡು ಈ ಕಾರ್ಯಕ್ರಮಕ್ಕೆ ಅರ್ನ ಭಾವಚಿತ್ರ ದುಂಬು ಬೋಲ್ಪು ಅರ್ಲ ಅವಡು ಪಂಡದು ಅರ್ನ ಸುಪುತ್ರಿ ನಂಚಿನ ದಿವ್ಯಾ ಅರವಿಂದ್ ಬೊಕ್ಕ ಸಹೋದರ ನಂಚಿನ ಸತೀಶ್ ಉಳ್ಳಾಲ್ ಸಂತೋಷ್ ಉಳ್ಳಾಲ್ ಬೊಕ್ಕ ಮುಕುಲ್ಡ ಅಭಿನಂದಿ ಮೊದಲ ಕುಟುಂಬಕ್ಕೆ ಸೇರಿದು ಪಂಡ ನುತುಲೆ ಕರಾವಳಿ ಡೇ ನಮ್ಮ ತುಳುನಾಡಿದ ಇಂಚಿತ್ತಿ ಓಲ್ಲ ನಡತೀಜಿ ಓವ ಹಾಲ್ಡ್ ನಮ್ಮ ಶ್ರದ್ಧಾಂಜಲಿ ಸಭೆ ಮಲ್ಪ ಓಲಾ ಸ್ಮಶಾನ ನಮ್ಮ ಆತ್ಮನ ಪೊತ್ತದುಪ್ಪ ದೇಹನ ಪೊತ್ತದುಪ್ಪ ಆಡ ಈ ಒಂಜಿ ಉಳ್ಳಾಲ ಬೈಲ ಗುತ್ತದ ಒಂಜಿ ಸ್ಪೆಷಾಲಿಟಿ ತುಲೆ ಅರೆಗೆ ಅರ್ನರೇ ಜಾಗೇಡು ಅರ್ನರೇ ಒಂಜಿ ಕ್ರಿಯಾ ಪೂರ ಅಂತಿಮ ಸಂಸ್ಕಾರ ಆದ್ ಐತೊಟ್ಟಿಗೆ ಅವಲೇ ಶ್ರದ್ಧಾಂಜಲಿ ಮಲ್ಪನಂಚಿನ ಭಾಗ್ಯಲ ನಮಕ್ ತಿಕ್ಕದನ್ನು ಬರೆಯರಕ್ಕೂ ಭಾರಿ ಖುಷಿ ಆಗುದು ಅಂಚಿತ್ತಿ ದಕ್ಷಿಣ ಕನ್ನಡ ತುಳುವನಾಡದ ಮಣ್ಣದ ಅಪರೂಪ ಓಲಾ ಪೊತ್ತದುಪ್ಪ ಓಲಾ ನಮ್ಮ ಸಂಸ್ಕಾರ ಮಲ್ತುಪ್ಪ ಅಂಚಿತ್ತಿ ಇವೇ ಮಣ್ಣಡು ಅವಜಿ ಪ್ರಕೃತಿದ ಮಡಿಲ್ಲೆ ಆರ್ಲ ಸೇರೊಂದೇರು ಅರ್ನ ಹೊರಟು ನಮ್ಮ ಮಾತೆಲ್ಲ ಅರ್ನನೆ ಮುದೆಯಲ್ಲೇ ನಮ್ಮ ಶ್ರದ್ಧಾಂಜಲಿ ಅರ್ಪಣೆ ಮಲ್ಪುಂಡ ನಮಕ್ ಭಾಗ್ಯ ಅಂಚನೆ ಹತ್ರ ಗೋಲ್ಪು ಅರ್ಲಾದು ಅದ್ರ ಮಾತೆಲ್ಲ ಕುಟುಂಬಿಕರು ಸೇರೊಂದು ಗೋಲ್ಪು ಅರ್ಲಾದು ಶ್ರದ್ಧಾಂಜಲಿ ಸಭೆತ ಆರಂಭದ ಹೆಜ್ಜೆನು ನಡಪಾದು ಕೋಡು ಪಡೆದು ವಿನಂತಿ ನಮ್ಮೆಲ್ಲರನ್ನು ಅಗಲಿದಂತ ಶ್ರೀಮತಿ ರೇಖಾ ಡಿ ರಾವ್ ಎಲ್ಲರ ಒಡನಾಡಿ ಆಗಿದ್ದುಕೊಂಡು ಎಲ್ಲರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಎಲ್ಲರನ್ನು ಒಂದೇ ಹಾದಿಯಲ್ಲಿ ಸಮಾನವಾಗಿ ನೋಡಿಕೊಂಡು ಎಲ್ಲರ ಜೊತೆ ಬಾಂಧವ್ಯವನ್ನು ಬೆರೆಸಿದಂಥ ಒಂದು ಏಕಮೇವ ಮಾತೆ ರೇಖಾ ಡಿ ರಾವ್ ಅವರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಅವರ ಒಂದು ಅಂತಿಮ ಸಂಸ್ಕಾರ ನಡೆದಂಥ ಒಂದು ಜಾಗದಲ್ಲಿ ನಾವು ಅವರಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶ್ರದ್ಧಾಂಜಲಿ ಸಭೆಗೆ ನುಡಿ ನಮನಕ್ಕೆ ಆರಂಭ ನೀಡುತ್ತಿದ್ದೇವೆ. ಸತೀಶ್ ಉಳ್ಳಾಲ್ರು, ಸಂತೋಷ್ ಉಳ್ಳಾಲ್ರು, ಇಂಚನೆ ಶ್ರೀಮತಿ ದಿವ್ಯಾ ಅರವಿಂದ್ ಮತ್ತೆ ಮಾತೆಲ್ಲ ಸೇರಿದು ಕುಟುಂಬಿಕರು ಸೇರಿದು ಒಂಜಿ ಬಲ್ಪೋನು ಅರ್ಲಾದು ಅರ್ನ ಭಾವಚಿತ್ರ ನೆನಪುನಂಚಿನ ಅರೆ ಅಂತಿಮ ಕ್ರಿಯೆ ಮಂತನಂಚಿನ ಪುಣ್ಯದ ಮನ್ನಿಡು ಅಕ್ಲಿಗೆ ಅರೆ ಬಲ್ಪ ಈ ಕ್ಷೇತ್ರ ಆರು ದುರ್ಗಾ ನಮಸ್ಕಾರ ಪೂಜೆಯನ್ನು ಮಲ್ತೊಂದಿದ್ದಾರೆ. ಅದೇ ರೀತಿ ದೈವಿಕ ಕ್ರಿಯೆಯನ್ನ ಮಲ್ತೊಂದು ಭಕ್ತ ನಂಚಿನ ರೇಖಾ ಡಿ ರಾವ್ ಆರಂಭ ನೀಡ್ತಿದ್ದಾರೆ. ಬಳಿಕ ಅವರೊಂದು ವೈಕುಂಠ ಸಮಾರಾಧನೆಯ ಒಂದು ನೆಲೆಯಲ್ಲಿ ನಾವೆಲ್ಲರೂ ಒಂದು ಭೋಜನ ಕೂಟವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರಬೇಕಾಗಿ ವಿನಂತಿ ಮಾಡುತ್ತಾರೆ. ಅದೇ ರೀತಿ ನಾಟಕಕಾರರು, ಚಲನಚಿತ್ರ ರಚನೆಕಾರರಾದಂಥ ಚಂದ್ರಾಸ್ ಉಳ್ಳಾಲ್ರು ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ. ಹಿರಿಯರಾದಂಥ ಗೋಪಾಲ ಗೋಳಿಯಾಡಿ ಇವರು ಕೂಡ ವೇದಿಕೆ ಬರಬೇಕು.
ಗೋಪಾಲ ಮಡಿವಾಳ ಹಿರಿಯರು ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ. ಮುಂಡ ಪೂಜಾರಿ, ವೈದ್ಯನಾಥ ಕ್ಷೇತ್ರದ ಮುಂಡ ಪೂಜಾರಿ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಿರಿಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಯಾಕೆಂದರೆ ಅವರೆಲ್ಲ ನಮ್ಮ ಈ ಕುಟುಂಬಿಕರ ಒಡನಾಡಿಯಾಗಿದ್ದುಕೊಂಡು ಕುಟುಂಬಿಕರ ಜೊತೆ ಬೆರೆತುಕೊಂಡವರು. ಇವರು ಮಾಡ್ತಿರೋಂಥ ಕೆಲಸ ಇರ್ಬೋದು, ದೇವಪ್ಪ ರಾವ್, ಕೀರ್ತಿಶೇಷರಾದಂಥ ದೇವಪ್ಪ ರಾವ್ ಇರ್ಬೋದು, ಕಮಲ ಇರ್ಬೋದು, ಅಥವಾ ರೇಖಾ ಡಿ ರಾವ್ ಅವರು, ಇವರು ಮಾಡಿದಂಥ ಕೆಲಸ ಕಾರ್ಯಗಳನ್ನೆಲ್ಲ ಹತ್ತಿರದಿಂದ ನೋಡಿ ಬಲ್ಲವರಾಗಿದ್ದಾರೆ. ಅಂತ ಹಿರಿಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಅವರಿಗೆ ನುಡಿ ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಅಕ್ಲ ಈ ಒಂಜಿ ಮಿತ್ತ ಚಾವಡು ನಂಚಿನ ಹಿರಿಯ ಕಲ ಸೇರಿಗೇಡು ರೇಖಾ ಡಿ ರಾವ್ ಬೇಬೇಕಾಗಿ ನುಡಿ ನಮನ ಸಲ್ಲಿಸುವಂಚಿನ ಕಾರ್ಯಕ್ಕೆ ಹೋಗಲ್ಲ. ಈಗ ಮಾತೆರ್ಲಿತ್ತೆ ಸಾಕ್ಷಿ ಪುತ್ರಲೆ ಪಂಡದ ವಿನಂತಿ ಮತ್ತೊಂದು ಒಂದು ನಿಮಿಷದ ಮೌನ ಪ್ರಾರ್ಥದೊಟ್ಟಿಗೆ ನಮ್ಮ ಮಾತೆಲ್ಲ ಅವರಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ಬೋದು. ಓಂ ಶಾಂತಿ. ಕುಟುಂಬಕರನ್ನ ಬಗ್ಗೆ ಅನಿಯರೇ ಮಸ್ತ್ ಉಂಟು ಮಾತೆಲ್ಲ ತೆರಿದಿನಕಲೆ ಅಚ್ಚಿನ ಹತ್ರ ಅಡ ಯೋಜಿ ಅಕ್ಕೇರಿದ ಯೋಜಿ ಸಂದರ್ಭ ಅಲ್ಲ ನಮ್ಮ ಮಾತೆಲ್ಲ ಯೋಜಿ ಭಿನ್ನಾದಿಗೆದ ಮಾನಾದಿಗೆದ ಗೌರವ ಕೊರ್ಪು ನಚ್ಚಿನ ಕೆಜ್ಜೆಗೆ ಪೋಂದಿಲ್ಲ ಅಚ್ಚಿನ ಹತ್ರ ಯೋಜಿ ಚಾವಡಿ ನೆಲೆ ನಚ್ಚಿನ ಮಾತೆಲ್ಲ ನಿಮಗೆ ಮಾತೆಲ್ಲ ಸೇರಿಗೆಲೆ ನಿಖಲ ಯೋಜಿ ಆರ್ಮಿದ ನುಡಿನ ಮನನು ಕೊರಡು ಪಡೆದು ಶ್ರೀ ಪ್ರಮೋದ್ ಕುಮಾರ್ ಮೇಡ ವಿನಂತಿ ಬಂದಲ್ಲ. ಪ್ರಮೋದ್ ಕುಮಾರ್ ಮೇಡ ವಿನಂತಿ ಬಂದಲ್ಲ. ಸುರುವಿಗೆ ನಮ್ಮ ಗ್ರಾಮ ದೇವರಾದ ಸೋಮನಾಥನಲ್ಲಿ, ಹತ್ತಿರದ ಇವರ ಮನೆತನದ ದೇವರಾದ ವೈದ್ಯನಾಥನಲ್ಲಿ, ಮತ್ತು ಎಲ್ಲ ಈ ಊರಿನ ಶಕ್ತಿಗಳಲ್ಲಿ, ಮತ್ತು ಅವರ ರೇಖಾ ಡಿ ರಾವ್ ಅವರ ಕುಟುಂಬದ ದೈವಗಳಲ್ಲಿ, ಮೂಲ ನಾಗಗಳಲ್ಲಿ, ಮತ್ತು ಅವರ ಗುರು ಹಿರಿಯರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ರೇಖಾ ಡಿ ರಾವ್ ಸ್ವರ್ಗಸ್ಥರಾಗಿ 13ನೇ ದಿನ, 11ನೇ ದಿನ ಪುರೋಹಿತರನ್ನು ಮನೆಯಲ್ಲಿ ಕರೆದುಕೊಂಡು ಬಂದು ನಮ್ಮ ಸಂಸ್ಕೃತಿ ಪ್ರಕಾರ ಪಿಂಡ ಪ್ರದಾನ ಮತ್ತು ಅವಳ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿಕ್ಕೆ ತಿಲಹೋಮ ಎಲ್ಲ ಮಾಡಿ ಭಾಳ ಒಳ್ಳೆ ರೀತಿಯಲ್ಲಿ ನಾವು ಅವರ ಕುಟುಂಬಸ್ಥರು, ಮಗಳು ಮತ್ತು ಅಳಿಯ ಮತ್ತು ಅವರ ಅಣ್ಣ ತಮ್ಮಂದಿರು ಬಂಧುಗಳೆಲ್ಲ ಬಂದು ಮೊನ್ನೆ ಮಾಡಿದ್ದಾರೆ. ನಿನ್ನೆ ಏಕಾದಶಿ ಆದ್ದರಿಂದ ಈ 12ನೇ ಕಾರ್ಯಕ್ರಮವನ್ನು ನಾವು ನಿಲ್ಲಿಸಿ 13ನೇ ಕಾರ್ಯಕ್ರಮ ವೈಕುಂಠ ಸಮಾರಾಧನೆಯನ್ನು ಮಾಡಿದ್ದೇವೆ. ತಾವೆಲ್ಲರೂ ಬಂದಿದ್ದೀರಿ. ಮನುಷ್ಯನಲ್ಲಿರುವುದಂತ ಹೇಳಿದರೆ ಜೀವ ಇರುವಾಗಲ್ಲ, ಅವನು ಮೃತರಾದ ನಂತರ ಅವನನ್ನು ನೋಡಲಿಕ್ಕೆ ಅಥವಾ ಅವನ ಬಂಧು ಬಳಗದವರು ಎಷ್ಟು ಜನ ಬರ್ತಾರೆ ಅಂತ ನಮಗೆ ಗೊತ್ತಾಗ್ತದೆ. ಮೊನ್ನೆ ಮರಣಾದ ಸ್ವರ್ಗಸ್ಥರಾದ ದಿನ ಎಲ್ಲ ಊರಿನ ಜನರು ಬಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಹೋದರು. ಅಂದರೆ ಮುಗುಳು ನಗೆ ಮಂದಸ್ಮತಿಯ ಹುಡುಗಿ, ಅವರ ಅಜ್ಜ ಸುಬ್ರಾಯರು ಮತ್ತು ಅಜ್ಜಿ ರುಕ್ಮಿಣಿಯಮ್ಮ ಅವರು ಮೊದಲು ಇಲ್ಲಿ ತೋಡಬಾಗಿಲು ಅಂತ ಹೇಳಿಕೊಂಡು ತೋಡಬಾಗಿಲು ಮನೆಯಲ್ಲಿದ್ದವರು, ಒಳ್ಳೆ ಕೃಷಿಕರು, ಬೇಕಾದಷ್ಟು ಸ್ಥಳ ಇದ್ದವರು. ಅವರನ್ನು ಒಳಗೊಂಡು ಅವರ 5 ಜನ ಗಂಡು ಮಕ್ಕಳಲ್ಲಿ ದೇವಪ್ಪರಾವ್ ಅವರ ಅವರ ಹೆಂಡತಿ ಕಮಲಮ್ಮ ಮತ್ತು ದೇವಪ್ಪರಾವ್ ಅವರ ಮಕ್ಕಳಲ್ಲಿ 4 ಮಕ್ಕಳಲ್ಲಿ 1 ಹುಡುಗಿ 3 ಗಂಡು. ಅದರಲ್ಲಿ ರೇಖಾ ಡಿ ರಾವ್ ಅವಳನ್ನು ಮದುವೆ ಮಾಡಿ ಇಲ್ಲಿ ಹತ್ತಿರದಲ್ಲಿ ದಿವಂಗತ ದಿವಾಕರ್ ರಾವ್ ಅಂತ ಹೇಳಿ ಅವರಿಗೆ ಮದುವೆ ಮಾಡಿಕೊಟ್ಟದ್ದು. ಬೆಂಗಳೂರಿನಲ್ಲಿದ್ದರು ಅವರು. ಅವರ ಗಂಡನಿಗೆ ಅಲ್ಲಿ ಸ್ವಉದ್ಯೋಗ ಮಾಡಿಕೊಂಡು ಬೆಂಗಳೂರಿನಲ್ಲಿದ್ದು ಲಾಸ್ಟಿಗೆ ಇಲ್ಲಿ ಬಂದಿದ್ದರು. ಬಹಳ ಸಂತೋಷದಲ್ಲಿ ದಿನ ತೆಗೆಯುವಾಗ ಮಗಳಿಗೆ ಒಳ್ಳೆ ಕೆಲಸ ಮತ್ತು ಒಳ್ಳೆ ಹುಡುಗ ಮದುವೆ ಎಲ್ಲ ಮಾಡಿ ಒಳ್ಳೆತನದಲ್ಲಿ ಮುಂದುವರಿಯುವಾಗ ದೇವರಿಗೆ ಏನೋ ದೇವರ ಕಡೆ ಕರ್ಕೊಂಡು ಬರ್ಬೇಕಂತ ಅವರಿಗೆ ಏನು ಆಸೆ ಇಟ್ಕೊಳ್ಬೇಕು. ಆದ್ದರಿಂದ ಹುಟ್ಟು ಸಾವು ಆಗ ಹೇಳಿದರು, ಹುಟ್ಟು ನಿಶ್ಚಿತ ಅಲ್ಲ, ಸಾವು ನಿಶ್ಚಿತ. ನೆನಪಿಡ್ಬೇಕು ನಾವು. ಯಾವುದೇ ಒಬ್ಬ ಸ್ವಾಮಿ
ಅಥವಾ ಯಾವುದೋ ಒಬ್ಬ ಮಂತ್ರಶಕ್ತಿ ಇದ್ದವ ದೈವಗಳನ್ನೆಲ್ಲ ಹಿಡಿದು ನಿಲ್ಲಿಸುವವನು ಕೂಡ ಅವನಿಗೆ ಕೂಡ ಸಾವಿದೆ. ಸಾವಿಲ್ಲದ ಒಂದು ಜೀವ ಇದ್ದ ವಸ್ತು ಭೂಮಿಯಲ್ಲಿ ಇದ್ದದಕ್ಕೆ ಅದಕ್ಕೆ ಒಂದಿನ ಸಾವಿದೆ. ಆ ಸಾವಿನ ಒಳಗಡೆ ಅಂತ ಹೇಳಿದ್ರೆ ನಾವು ಲೀಸಿಗೆ ಬಂದವರು. ಲೀಸ್ 50 ವರ್ಷ 60 ವರ್ಷ 80 ವರ್ಷ 90, ಆ ಲೀಸ್ನಲ್ಲಿ ನಾವು ಏನು ಕೆಲಸ ಮಾಡಬೇಕು ಈ ಭೂಮಿಯಲ್ಲಿ ಅಂಥದನ್ನು ನಾವು ಮಾಡಬೇಕು. ಈ ಆಸುಪಾಸಿನಲ್ಲಿ ಯಾರು ಬರಲಿ ಯಾರು ಹೋಗ್ಲಿ ಅಥವಾ ಒಂದು ಮದುವೆ ಪ್ರೋಗ್ರಾಮಿಗೆ ಹೋಗ್ಲಿ ನಗುಮುಖದಲ್ಲೇ ಸ್ವಾಗತ ಮಾಡುವಳು ಅವಳು. ಹತ್ತಿರ ಬಂದು ಯಾವಾಗಲೂ ನಗುತ್ತಾ ಇರೋದು. ನೀವು ನೋಡಿದ್ದು ಭಾವಚಿತ್ರದಲ್ಲಿ ನೋಡಿರ್ಬೋದು, ನಗುತ್ತಾ ಇರೋದು. ಅಂತ ನಗುವ ಒಂದು ಇದು ಹುಡುಗಿಯರು ಸಿಕ್ಕುವುದು ಬಹಳ ಕಷ್ಟ. ನಮಗೆ ಬೇಕಾದಾಗ ಮಾತ್ರ ನಗುದು, ಇದು ನಗ್ಕೊಂಡೇ ಇರೋದು. ಮತ್ತು ಎಲ್ಲ ವಿಷಯ ಮೊದಲಿದ್ದು ಸಂಸ್ಕೃತಿಯ ವಿಷಯ ಅದೆಲ್ಲ ಅರಿತವಳು ಅವಳು. ಹಾಗೆ ಮಗಳನ್ನು ಸಣ್ಣ 2 ಮೊಮ್ಮಕ್ಕಳು ಅವರನ್ನು ಸಾಕೊಂಡು ಇದ್ಲು. ದೇವರು ಏನು ಮಾಡೋದು ಅಂಥದ್ರಲ್ಲಿ ನಾವು ಅವರ ಅಣ್ಣ ತಮ್ಮಂದರು ಅವರೊಟ್ಟಿಗೆ ಒಡನಾಟಿಯಾಗಿದ್ದ ಹುಡುಗಿ ಸ್ವರ್ಗಸ್ಥರಾಗೋದಂತ ಹೇಳಿದರೆ ನಮ್ಗೆ ಭಾಳ ವಿಶೇಷ. 58 ವರ್ಷ ಆಯಿತು. ಮನುಷ್ಯನಿಗೆ ಇದೆಂತೆ, ಮನುಷ್ಯನಿಗೆ 150 ವರ್ಷ ಆಯುಷ್ಯ ಇದೆಂತೆ. ಕೆಲವರು 120 125 ವರ್ಷ ಬದುಕಿದ್ದಾರೆ. ಆದರೂ ಒಳ್ಳೆ ಇದನ್ನು ಭಾವಿಸಿಕೊಂಡು ನೀವೆಲ್ಲರೂ ಇವತ್ತು ಈ ಅವಳ 13ನೇ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ಮನುಷ್ಯನಿಗೆ ಅಂತ ಹೇಳಿದರೆ ಅವರವರು ಮಾಡಿದ ಕರ್ಮಾನುಸಾರವಾಗಿ ಅವನಿಗೆ ಸಿಕ್ಕುವುದಲ್ಲದೆ ನಾವು ಏನೂ ಮಾಡಿದರೂ ಅವರಿಗೆ ಸಿಕ್ಕುವುದಿಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಅದೇ ಕರ್ಮ. ಆದರೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಂದು 10-20 ಜನ ಹೋಗಿ ಒಂದು ಮರಕ್ಕೆ ಕೈ ಮುಗಿದ್ರು ಕೂಡ ಅಲ್ಲಿ ಶಕ್ತಿ ಬರ್ತದೆ, ಕಲ್ಲಿಗೂ ಕೂಡ ಕೈ ಮುಗಿದ್ರು ಶಕ್ತಿ ಬರ್ತದೆ. ಆದ್ದರಿಂದ ನಾವೆಲ್ಲರೂ ಇವತ್ತು ಅವಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ತಮ್ಮೆಲ್ಲರೂ ಅಲ್ಲಿ ನಾನು ವಿನಂತಿ ಅಂತ ಹೇಳಿದರೆ ಅವಳ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿ ಕೊಡಬೇಕು. ಆ ಮನೆಯಲ್ಲಿ ನಂದಾದೀಪ ಆಗಿ ಬೆಳಗಿಸಿಕೊಂಡು ಆ ಮಕ್ಕಳನ್ನು ಸಾಕಿ ಇದ್ಲಲ್ಲ, ಅವಳ ಆ ಶಕ್ತಿ ಅವಳ ಮಗಳಿಗೆ ಅವಳ ಮಕ್ಕಳಿಗೆ ಸಿಗ್ಲಿ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡೋದು. ಆದ್ದರಿಂದ ದಯವಿಟ್ಟು ಎಲ್ಲರೂ, ಈಗ ಬೇರೆಯವರೆಲ್ಲ ಮಾತಾಡ್ಲಿಕ್ಕಿದ್ದಾರೆ, ಆಗ ಇಲ್ಲಿ ಸಮಾಧಿಗೆ ಹೂವು ಹಾಕ್ಲಿಕ್ಕೆ ಇದೆ. ಅದಂತ ಅಂದರೆ ಅವರ ವಿಶೇಷತೆ ಅಂತ ಹೇಳ್ಕೊಂಡು ಅವರನ್ನು ಇಟ್ಟಲ್ಲೇ ಒಂದು ಸಮಾಧಿ ಮಾಡಿದ್ದೇವೆ ನಾವು. ಅದು ಪರ್ಮನೆಂಟ್ ಅಲ್ಲ, ಅದು ನಮ್ಮ ಇದರಲ್ಲಿ ತುಳಸಿ ಕಟ್ಟೆ ಅಂತ ಮಾಡ್ತಾ ಇದ್ದೇವೆ ನಾವು. ತುಳಸಿ ಅಂದ್ರೆ ನಾರಾಯಣ ದೇವರು ಸತ್ತ ಮೇಲೆ ಅಧಿಕಾರ ಇರೋದು ಅವನಿಗೆ. ಅದರಿಂದ ತುಳಸಿ ಕಟ್ಟೆ ಮಾಡಿ ತುಳಸಿ ನೆಟ್ಟು ಮೊನ್ನೆ ಎಲ್ಲ ಮಾಡಿದ್ದಾರೆ. ಅಲ್ಲೇ ಭಾವಚಿತ್ರವನ್ನೆಲ್ಲ ಇಟ್ಟು ಅವಳಿಗೆ ಅಲ್ಲೇ ಮಾಡುವಂತ ಒಂದು ಆಸೆ, ಆ ಆಸೆಯನ್ನು ಅವರ ಅಣ್ಣ ತಮ್ಮಂದರೆಲ್ಲ ನೆರವೇರಿಸಿದ್ದಾರೆ. ಭಗವಂತ ನಂತರ ಪ್ರಾರ್ಥನೆ ಮಾಡೋದಂತ ನಿಮ್ಗೆ ಗೊತ್ತಿರಬಹುದು. ಕೋವಿಡ್ ಬಂತು, 1ನೇ ಅಲ್ಲ 2ನೇ ಅಲ್ಲ 3ನೇ ಅಲೆ ಬಂತು. ದುಡ್ಡಿನವನಿಗೂ ಒಂದೇ, ದುಡ್ಡಿಲ್ಲದವನಿಗೂ ಒಂದೇ. ಮನುಷ್ಯ ಯಾವ ರೀತಿ ಆದ ಅಂತ ನೀವು ನೋಡಿರ್ಬೋದು. ಏನಂದ್ರೆ ಒಂದು ಸಣ್ಣ ವಿಷಯ, ಒಂದು ಮನೆ ಬಾಗಿಲಿನ ರಸ್ತೆಯಲ್ಲಿ ಒಂದು ನಾಯಿ ಕಾರ್ನಡಿಗೆ ಅಥವಾ ಬಸ್ಸಿನಡಿಗೆ ಬಿದ್ದರೆ ಅದಕ್ಕೆ ಪೆಟ್ಟಾಗಿ ಸಾಯ್ತದೆ. ಅದನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಹಗ್ಗ ಇಟ್ಕೊಂಡು ಎಳ್ಕೊಂಡು ಹೋಗ್ತಾನೆ. ಬದಿಯಲ್ಲಿದ್ದವರು ಹೇಳ್ತಾರೆ ಜನರೆಲ್ಲ ನಡೆಯುವ ಸ್ಥಳ, ಅದು ನೆತ್ತರ ಆಗ್ತದೆ, ಮಕ್ಕಳೆಲ್ಲ ನಡೆಯುವ ಸ್ಥಳ ಅಂತ ಹೇಳಿ ಒಂದು ಗೋಣಿ ಕೊಟ್ಟು ಅದರಲ್ಲಿ 2 ಜನ ತಗೊಂಡೋಗಿ ಫಸ್ಟ್ ಕ್ಲಾಸ್ ಹೊಂಡ ಮಾಡಿ ಅದರಲ್ಲಿ ಹೂಳ್ತಾರೆ. ಅಂಥದ್ದಲ್ಲಿ ಕೋವಿಡ್ ನೀವು ನೋಡಿ ಒಬ್ಬ ಮನುಷ್ಯನನ್ನು ಹಿಟಾಚಿನಲ್ಲಿ ತಗೊಂಡೋಗಿ ಬಿಸಾಡುವ ಕಾಲ ಬಂತು, ಒಂದು ಕೈಯಲ್ಲಿ ತೆಗೆದು ಬಿಸಾಡುವ ಕಾಲ ಬಂತು. ಮನುಷ್ಯನಿಗೆ ಏನಿಲ್ಲ, ಮನುಷ್ಯನಿಗೆ ಯಾವ ರೀತಿಯೂ ಬೆಲೆ ಇಲ್ಲದಾಗಿದೆ. ಆ ರೀತಿ ಅಂದ್ರೆ ಭಗವಂತ ಅವ ಹೇಳಿದ್ದಾನೆ ಏನಂದ್ರೆ, ನಾನು ಎಂಥದ್ದು ಅಧರ್ಮ ಅನ್ಯಾಯ ಜಾಸ್ತಿ ಆಗುವಾಗ ನಾನು 3 ರೀತಿ ಬರ್ತಾನೆ. ಒಂದು ಬೆಳಕು, ನೀರು ಮತ್ತೆ ಗಾಳಿ ಅಲ್ವಾ. ಗಾಳಿ ಮೂರಲ್ಲಿ ನಾನು ನೋಡ್ತೇನೆ. ಗಾಳಿಯಲ್ಲಿ ಬಂದಾಯ್ತು, ನೀರಿನಲ್ಲಿ ಬಂದಾಯ್ತು, ಈಗ ಬೆಂಕಿಯಲ್ಲಿ ಬರ್ತಾ ಇದ್ದಾನೆ. ಆದ್ರಿಂದ ಇನ್ನು ಮುಂದೆಗೂ ನಾವು ಪರಮಾತ್ಮಲ್ಲಿ ಬೇಡುದಂತ ಹೇಳಿದರೆ ಎಲ್ರಿಗೂ ಆಯುಷ್ಯ ಇದ್ದಷ್ಟು ಆರೋಗ್ಯ ಕೊಟ್ಟು ಒಳ್ಳೆ ಕೆಲಸವನ್ನು ಮಾಡಿ ನಾವು ಒಳ್ಳೆ ಇದು ಸದ್ಗತಿ ಸಿಕ್ಕಲಿ ಅಂತ ಹೇಳ್ಕೊಂಡು ನಾವು ಬೇಡಬೇಕು. ಅದರಿಂದ ನಿಮ್ಮೆಲ್ಲರ ಅವರ ಕುಟುಂಬದ ಪರವಾಗಿ ಅವರ ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಹೇಳುವುದಂತಂದ್ರೆ ಆ ಡಿ.ಕೆ. ಇದು ರೇಖಾ ಡಿ ರಾವ್ ಅವಳಿಗೆ ಅವಳ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿ ಕೊಡ್ಲಿ ಅಂತ ಹೇಳ್ಕೊಂಡು ದೇವರಲ್ಲಿ ಕೈ ಮುಗಿದು ನನ್ನ ಮಾತನ್ನು ನಿಲ್ಲಿಸ್ತೇನೆ. ರೇಖಾ ಡಿ ರಾವ್ ಜನವರಿ 20 ಆಜೆಗೆ ನಮ್ಮ ಕಂಡದ ಜಾತ್ರೆ. ಆ ಸಂದರ್ಭಡ್ 1 ತಿಂಗಳು ತುಂಬಿ ಇತ್ತನ ಕುಟುಂಬಿಕರನಾಗ್ಲಿಗೆ ಇತ್ತನ ಸಂಬಂಧಕ್ಕೆ ಮಾತೆರೆಗ್ಲ ಫೋನ್ ಮಾಡಿದ ಆ ಜಾತ್ರೆದ ಬಗ್ಗೆ ಒಂಜಿ ಚಿಂತನೆ ಕೊರ್ಪಣ. ಜಾತ್ರೆದ ಬಗ್ಗೆ ಒಂಜಿ ಹುರುಪು ದಿಂಜಿದ ಕೆಲಸ ಮಾಡಿದ್ರು. ದಯಮಾಡ ಜಾತ್ರೆದ ಒಂಜಿ ಕುತ್ತುದಿಲ್ಲಾಗ ದೈವಲು ಪೇರು ಬರ್ರೆಪ್ಪುಂಡು. ಆ ಸಂದರ್ಭ 1 ತಿಂಗಳು ತುಂಬಿ ಆ ಓನಿನ ಕೆತ್ತುನ ಓನಿದ ಪಂತಿಗೆ ಎತ್ತುನಂಚಿನ ಅಂಚಿತಿ ಕೆಲಸ ಮಲ್ಪುನಂಚಿನ ದೈವಸ್ಥಾನದ ಚಾಕಿರಿ ಮಲ್ಪುನಂಚಿನ ಅಂಚಿತಿ ದೈವ ಪ್ರೇಮಿಲ ಆದಿತ್ಯರು ರೇಖಾ ಡಿ ರಾವ್ ದೇವ್ಯಕ್ಕ 6 ಶಾಲಾ ದಿನ ಅಪಗದ SSLC ಪಂಡ ಇತ್ತದ ಒಂಜಿ MA ಕಲ್ತಿಲ್ಲಾಗ ಅಪಗದ SSLC ಕಲ್ತಿನಾರು
ಆ ಸಂದರ್ಭದಲ್ಲಿ ಓರ್ವ ಕ್ರೀಡಾಪಟು ಆದಿತ್ತಿನಾರು ರೇಖಕ್ಕ ಅಚ್ಚಿತ್ತಿ ಮಾತವಿದ್ರಲ್ಲ ಕ್ರೀಡೆ ಆದಪ್ಪು ಧಾರ್ಮಿಕ ಕ್ಷೇತ್ರ ಆದಪ್ಪು ಅತ್ತಂದ ತನಕಲ್ಲ ಒಲವುದ ಕ್ಷೇತ್ರ ಆದಪ್ಪು ಮಾತವಿದಡ್ಲ ತನಕಲ್ನೊಟ್ಟಿ ಮಿಂಗ್ಲ ಒಂದಿತ್ತನಂಚಿನ ರೇಖಕ್ಕ ನಮ್ಮನ್ನ ಮಾತ ಕರಿದು ಬೋತನ ನಮಕ್ ದುಃಖಗಾರ ಸಂಗತಿ ಅಲ್ಲ ಆರು ಮಲ್ತನಂಚಿನ ಸೇವೆಲೆ ನಮ್ಮ ಯಾಪಲ್ಲ ಉಡಲ್ ನೆನಪು ದೀಕ ಪನ್ಮನ ಆಶಯದ ಹೊರಟು ಕಾರ್ಯಕ್ರಮ ನಮ್ಮೊಟ್ಟಿಗೂ ನಾಟಕಕಾರರು ರಚನೆಕಾರರು ಅಂಚನೆ ಚಿತ್ರ ರಚನೆಕಾರ ನಂಚಿನ ಚಂದ್ರಾಸು ಉಳ್ಳಾಲು ಆರು ಈ ಊರದ ಹೊಲ ಬಿತ್ತನಾರು ಉಳ್ಳಾಲ ಬೈಲ್ದ ಮಣ್ಣೆಡೆಪ್ಪುನಾರು ಅಂಚನದ ಉಳ್ಳಾಲ ಬೈಲ್ದ ರೇಖ ಕನಲ ಆರು ಹೊಲ ಬಿತ್ತನಾರು ಆರು ನಮ್ಮನ್ನು ಕೊರಡು ಬಂದು ಬಿಡಂತ ತನ್ನ ಮಗುವನ್ನು ಕಳ್ಕೊಂಡ ಕಿಸಾ ಗೌತಮ ಬುದ್ಧ ಹತ್ರ ಹೋಗಿ ನನ್ನ ಒಂದೇ ಮಗುವನ್ನು ಬದುಕಿಸಿಕೊಡು ಅಂತ ಹೇಳಿದಾಗ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಂದರೆ ನನ್ನ ಮಗುವನ್ನು ಉಳಿಸ್ತೀನಿ ಅಂತ ಬುದ್ಧ ಹೇಳ್ತಾರೆ. ಮನೆಗೆ ಹೋಗ್ತಾಳೆ ಕಿಸಾ ಗೌತಮಿ, ಸಾವಿಲ್ಲದ ಮನೆಯೇ ಇಲ್ಲ. ಬುದ್ಧನಿಗೆ ಶರಣಾಗಿ ಅವಳ ಶಿಷ್ಯನಾಗ್ತಾಳೆ. ಸಾವಿಲ್ಲದ ಮನೆ ಇಲ್ಲ. ಆದರೆ ಒಂದು ಅಕಾಲಿಕ ಸಾವು ನನಗೊಂದು ದಿಗ್ಭ್ರಮೆ ಹುಟ್ಟಿಸ್ತದೆ. ಅಂತ ಒಂದು ದಿಗ್ಭ್ರಮೆ ಹುಟ್ಟಿಸಿದ್ದು ಬೇಬಿ ರೇಖಾಳ ಒಂದು ನಿರ್ಗಮನ. ನಾನು ಬಹಳ ಹತ್ತಿರದಿಂದ ಅವಳನ್ನು ನೋಡಿದ ಅಲ್ದಿದ್ರು ಕೂಡ ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಮನುಷ್ಯ ನಾನು. ಇಲ್ಲಿಯ ವೈದ್ಯನಾಥನ ಸೇವೆ ಮಾಡೋ ಅವಕಾಶವು ನನಗೆ ಸಿಕ್ಕಿದ ಸಂದರ್ಭದಲ್ಲಿ ಅನಂತರ ದಿನಗಳಲ್ಲಿ ಜಾತ್ರೆಯ ನೋಟಿಸನ್ನು ಹಿಡ್ಕೊಂಡು ಬರಲಿಕ್ಕೆ ಪ್ರತಿ ಮನೆಗೆ ಹೋಗ್ತಾ ಇದ್ವಿ ನಾವು. ಆವಾಗ ಪ್ರತಿ ವರ್ಷ ಅವಳನ್ನು ನೋಡುವಂಥ ಅವಳ ಹತ್ರ ಮಾತಾಡುವ ಒಂದು ಸಂದರ್ಭ. ಇನ್ನೊಂದು ಇಲ್ಲಿ ನಡೆಯುವಂತಹ ಪ್ರತಿ ವರ್ಷ ನಡೆಯುವಂತಹ ದುರ್ಗಾ ನಮಸ್ಕಾರ ಪೂಜೆ. ಇದು ಎರಡು ನಾವು ಅವರನ್ನು ಖಂಡಿತವಾಗಿ ನೋಡುವಂತಹ 2 ದಿನಗಳು. ಅವಳಲ್ಲಿ ಕಂಡಿದ್ದು ಅವಳು ಮಿತಭಾಷೆ ಅಲ್ಲ, ಅವಳು ಅಮಿತ ಭಾಷೆ. ಅವಳು ಯಾವತ್ತೂ ಮಾತು ನಿಲ್ಲಿಸೋಳಲ್ಲ. ನಗನಗುತ್ತಾ ಎಲ್ಲರೊಡನೆ ತುಂಬ ಆತ್ಮೀಯತೆಯಿಂದ ನಡ್ಕೊಂಡಂಥ ಒಂದು ಜೀವ ಅದು. ದುರಾದೃಷ್ಟ ತನ್ನ ಸಂಗಾತಿಯನ್ನು ಬಹಳ ಸಣ್ಣ ವಯಸ್ಸಲ್ಲೇ ಕಳ್ಕೊಂಡ್ರು ಕೂಡ. ಇನ್ನೇನು ಮಗಳು ದೊಡ್ಡವಳಾದ್ಲು, ಮೊಮ್ಮಕ್ಕಳಾದರು, ಇನ್ನೂ ಬಾಳುವಂಥ ಜೀವ ತನ್ನ 58ನೇ ವಯಸ್ಸಲ್ಲಿ. ಅದು ಎಂಥ ಒಂದು ಸಂದರ್ಭ ಅಂದರೆ ನನಗೆ ಸಂತೋಷ್ ಹೇಳಿದರು. ಅವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಹೇಳ್ಬೇಕಾದ್ರೆ. ನನ್ನ ಕಣ್ಣಲ್ಲಿ ನೀರು ಬಂತು. ಭಂಡಾರ ಇದೆ, ಅಣ್ಣ ತಮ್ಮಂದರು ಎಲ್ಲರೂ ಮನೆಯಲ್ಲಿ ಕೂತಿದ್ದಾರೆ. ರಾತ್ರಿ ಬಹುಶಃ 1 ಗಂಟೆ 1 ಗಂಟೆ. ನಗ್ತಾ 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 ಯಾವತ್ತೂ ಇವ್ರು ನಿಲ್ಲುವುದಿಲ್ಲ, ಮನೆಗೆ ಹೋಗ್ತಾರೆ. ಅವತ್ತು ಬಹುಶಃ ಅವರು ಸ್ಟೇ ಮಾಡಲಿಕ್ಕಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ನಗ್ತಾ 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 ಮಾತಾಡ್ತಾ ಅಲ್ಲೇ ಅವಳಿಗೆ ಆಘಾತ ಆಯಿತು. ಬಹುಶಃ ಸಂತೋಷದ ಅತಿರೇಕಕ್ಕೆ ಹೋದ್ಲೋ ಗೊತ್ತಿಲ್ಲ, ಅಥವಾ ಅವಳ ಆಯುಷ್ಯ ಅಷ್ಟೇ ಇತ್ತು. ನಮ್ಮನ್ನೆಲ್ಲ ಅಗಲಿ ಹೋದ್ಲು. ನನ್ನ ಮತ್ತು ನಮ್ಮ ಮತ್ತು ಈ ಮನೆಯ ಸಂಬಂಧ ಬಹಳ ಹಿಂದಿಂದು. ನನಗೆ ಈಗ 55, ಬಹುಶಃ 55 ವರ್ಷದಿಂದ ನಾನು ಈ ಮನೆಯನ್ನು ಬಲ್ಲೆ, ಇವರ ತಂದೆಯನ್ನು ಬಲ್ಲೆ. ನಾವೆಲ್ಲ ಆಚೆ ತಳ್ಳಿದ ಸಂದರ್ಭದಲ್ಲಿ ನಮ್ಮನ್ನು ಅನ್ನ ನೀಡಿದ ಮನೆ ಇದು. ನಾನು ಯಾವತ್ತೂ ನೆನಪಿಸ್ಕೊಳ್ತೇನೆ. ಇದು ನಮಗೆ ಅನ್ನ ನೀಡಿದ ಮನೆ. ಆ ಋಣ ಯಾವತ್ತೂ ಇರುತ್ತೆ. ಅದಕ್ಕೆ ಅದಲ್ಲದಿದ್ರೂ ಕೂಡ ಒಬ್ಬರ ಈ ರೀತಿಯ ಒಂದು ನಿರ್ಗಮನ ನಮಗೆ ಆಘಾತಕಾರಿಯೇ. ಅವಳು ಇಲ್ಲದೇ ಇರಬಹುದು, ಮನುಷ್ಯನ ಕಾಯ ಅಷ್ಟೇ ನಷ್ಟ ಆಗ್ತದೆ. ಆತ್ಮ ಅನ್ನೋದು, ಚೇತನ ಅನ್ನೋದು ಇಲ್ಲಿ ಸುತ್ತಮುತ್ತ ಇರುತ್ತದೆ. ಅದನ್ನು ನಾವು ಗಮನಿಸುವುದಿಲ್ಲ ಅಷ್ಟೇ. ಅವಳ ಮನೆಯ ಸುತ್ತ ಅರಳುವ ಹೂಗಳಲ್ಲಿ, ಅಲ್ಲಿರುವ ಗಿಡಗಳಲ್ಲಿ, ಅವಳ ಮನೆಯ ಒಳಗಿನ ವಸ್ತುಗಳಲ್ಲಿ, ಅಲ್ಲಿ ಹರಿದಾಡುವ ಗಾಳಿಯಲ್ಲಿ, ಅವಳು ಇಟ್ಟಂಥ ಕಬಾಟಿನ ಬಟ್ಟೆಯ ಪರಿಮಳದಲ್ಲಿ ಅವಳಿರ್ತಾಳೆ. ಅವಳು ಯಾವಾಗಲಿರ್ತಾಳೆ. ಅವಳನ್ನು ಅವಳ ಮಗಳಲ್ಲಿ, ಮೊಮ್ಮಕ್ಕಳಲ್ಲಿ ಅವಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡುವಂಥ ಮನಸ್ಸು ಮತ್ತು ಹೃದಯ ಇದ್ದರೆ ನಮಗೆ ಅವಳು ಇಲ್ಲಿ ಸುತ್ತಮುತ್ತ ಯಾವಾಗಲೂ ಕಾಣಿಸ್ತಾಳೆ. ಅವಳು ಅಂತಲ್ಲ, ಎಲ್ಲರೂ ಕೂಡ. ಅವಳ ಈ ಒಂದು ನಿರ್ಗಮನಕ್ಕೆ ಸಂತಾಪ ಸೂಚಿಸುತ್ತಾ ಅವರ ಮಗಳು, ಮೊಮ್ಮಕ್ಕಳು, ಅವಳಿಯ ಅಣ್ಣಂದಿರು, ಇವರು ಎಲ್ರಿಗೂ
ಅವಳ ನಿರ್ಗಮನದ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ವೈದ್ಯನಾಥ ಈ ಮೇಲದ ಮಣ್ಣಿನ ದೈವ ನೀಡಲಿ. ಅವರೆಲ್ಲರಿಗೂ ಒಳ್ಳೆಯ ಸದ್ಬುದ್ಧಿಯನ್ನು ಕರುಣಿಸಲಿ. ಈ ಗುತ್ತಿನ ಮನೆಯ 4 ಪಿಲ್ಲರಲ್ಲಿ ಒಂದು ಪಿಲ್ಲರ್ ಅವರು, ಅದನ್ನು ಇನ್ನು ಯಾರು ಭರಿಸ್ತಾರೋ ಗೊತ್ತಿಲ್ಲ. ಅಂತೂ ನಮ್ಮ ಆಸೆ ಏನು ಅಂದರೆ, ಕಳೆದು ಹೋದಂಥ ಒಂದು ಗುತ್ತಿನ ಮನೆ ಖಾಲಿ ಇದೆ, ಅದು ಜಾಗ. ನೀವು ಆ ಗುತ್ತಿನ ಮನೆಯನ್ನು ಮತ್ತೊಮ್ಮೆ ಪುನರುತ್ಥಾನಗೊಳಿಸಿದರೆ ಉಳ್ಳಾಲ ಬಯಲಿಗೂ ಒಳ್ಳೆಯದಾಗ್ತದೆ. ಮುಂದಿನ ನಮ್ಮ ಪೀಳಿಗೆಗೆ ಇಲ್ಲೊಂದು ಹಿರಿಯ ಮನೆ ಇತ್ತು, ಇದಕ್ಕೆ ಒಂದು ಗಟ್ಟಿಯಾದ ಒಂದು ಹಿನ್ನೆಲೆ, ಒಂದು ಚರಿತ್ರೆ ಇತ್ತು ಅನ್ನೋದನ್ನು ಮುಂದಿನ ಜನಾಂಗಕ್ಕೆ ತಿಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಅವರ ಅಣ್ಣಂದಿರು ಮುಂದುವರಿತಾರೆ ಅಂತ ನಾನು ಭಾವಿಸ್ತಾ ಈ ಸಂದರ್ಭಕ್ಕೆ ನಮಗೆಲ್ಲರೂ ವಂದಿಸ್ತಾ ನಮಸ್ತೆ. ಮುಂದಕ್ಕೆ ವೇದಿಕೆಯಲ್ಲಿ ಹಿರಿಯ ತಲೆಮಾರು ನಮ್ಮ ಜೊತೆ ಇದೆ. ಏಕೆಂದರೆ ಈಗೀಗ ಮನೆ ನಿರ್ಮಾಣ ಮಾಡುವಾಗ ನಾವು ಪಂಚಾಯತ್ ಪರ್ಮಿಷನ್, DC ಪರ್ಮಿಷನ್ ಅಂಥದ್ದೆಲ್ಲ ಇಟ್ಟಿತ್ತು. ಮೊದಲಿನ ಗುತ್ತು ಮನೆಗೆ ಯಾವುದೇ ಪರ್ಮಿಷನ್ ಇಲ್ಲ, ಅದು ದೈವ ನಿರ್ಣಯ. ಒಂದೊಂದು ಹಿರಿಯರೆಲ್ಲ ಸೇರಿಕೊಂಡು ದೈವ ನಿರ್ಣಯ, ಹಿರಿಯರೆಲ್ಲ ಸೇರಿಕೊಂಡು ಅದಕ್ಕೆ ಆ ಮನೆ ಗುತ್ತು ಮನೆ ಅಂತೇಳಿ ಪ್ರತಿಯೊಂದು 1800 ವರ್ಷಗಳ ಹಿಂದೆ ಕೂಡ ಈ ತುಳುನಾಡಲ್ಲಿ ನಡ್ಕೊಂಡು ಬಂದಿದೆ. ಅದು ಈ ಒಂದು ಗುತ್ತು ಮನೆ ಉಳ್ಳಾಲ ಬೈಲಿನಲ್ಲಿ ಕೂಡ ಈ ಪರಿಸರದಲ್ಲಿರುವುದು ನಮಗೆ ಶೋಭೆ ಅಂತ ಅದೊಂದು ಪಾರಂಪರಿಕವಾಗಿ ಬಂದದ್ದು. ಇನ್ನೆಲ್ಲದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ವೈದ್ಯನಾಥನ ಸೇವೆ ಮಲ್ಪುನಾರು, ವೈದ್ಯನಾಥನ ಕೊಡಿಯರಿಟ್ಟು ಮೊದಲು ಪತ್ತದ್ದು ತರೆ ಪತ್ತದ್ದು ಕೆಲಸ ಮಲ್ಪುನಂಚಿನ ಮುಂಡ ಪೂಜಾರ್ಲು ಅರ್ನಲ ಒಂಜಿ ಮನಸ್ಸಡೆ ಅರೆಗೆ ನುಡಿನಮದ ಶ್ರದ್ಧಾಂಜಲಿ ಅರ್ಪಿಸೋದೇರು. ಅಂಚನೆ ನಮ್ಮ ಹಿರಿಯ ಹೆಚ್ಚಿನ ಗೋಪಾಲ್ ಗೋಲಿಯರ್ಲ ಅರ್ಲ ಈ ಸಂದರ್ಭಡು ಮನಸ್ಸಡೆ ಅರ್ನಲ ಒಂಜಿ ಶುಭ ನುಡಿನ ಮನನು ಅರೆಗೆ ಶ್ರದ್ಧಾಂಜಲಿನ ಸಂದಾಯ ಮಂತೇರು. ಅಂಚನೆ ಮಡಿವಾಳ್ರಲ್ಲ ಮನಸ್ಸಡೆ ಒಂಜಿ ರೇಖಾ ಡಿ ರಾವ್ಗು ನುಡಿನ ಮನ ಶುಭ ಹಾರೈಕೆ ಮಂತೇರು. ಐತೊಟ್ಟಿಗೂ ನಮ್ಮ ಮಾತೇನಲ್ಲ ಈ ಇಲ್ಲದ ಯಜಮಾನಿಕೆ ಪ್ರಕಾಶ್ ಅಣ್ಣನಕ್ಲು ಬಾಕ ಸಂತೋಷ ಅಣ್ಣನಕ್ಲು ದೆತೊಂದು ಇತ್ತೇರ್ನಲ್ಲ ಆಯ್ತು ಒಂಜಿ ನಡಪಾದಿತ್ತೇನಲ್ಲ ಅಕಲೊಟ್ಟಿಗೆಲ್ಲ ಒಂಜಿ ಬೇರಿಸಾಯದಿತ್ತುನಾರು ಭಗವಂತ ವಸ್ತುಪ್ ಕೊಟ್ಟು ಆರು ತನ್ನ ಪಾತೆರನ್ನು ಬೇಬೇಕಾಗ ಕೊರಡು ನುಡಿನ ಮನ ಕೊರಡು ಪಡೆದು ಬಿಡಂತೆ. ಸ್ವರ್ಗಸ್ಥರಾಯನಂಚಿನ ಬೇಬೇಕ ಅದನ್ನು ಪ್ರೀತಿಗೆ ಬೇಬೇಕಂದು ಊರ್ದಾಕಲು ಮಾತ ಲೆತ್ತೊಂದುಳ್ಳೆರು ಲೆತ್ತೊಂದಿತ್ತೇರು. ಇನಿ ಅದನ್ನ ಬಗೆತ್ತು ಪನೋಡುಂದಾಂಡ ಮಸ್ತ್ ವಿಚಾರಗಳು ಯಾನತ್ತೊಂಜಿ ವಡನಾಟೋಡು ಎಲ್ಲಿಯವ್ರದ್ದೇ ಈ ಬಾಗೋಡು ಇತ್ತಿನೇರ್ದಾದ ಆ ಒಂಜಿ ಗುತ್ತುದ ಇಲ್ಲದ ಒಂತೆ ಪರಿಚಯ ಪೊಲಪು ಎಂಕು ನಿರಂತರ ಇತ್ತಿದೆ. ಇನಿ ದುಃಖ ಇಂಚಿನ ಪಂಡ ಇನಿ ಮೂಜಿ ಜನ ಆನುಲೆಗ್ ಒಂಜಿ ಪೊನ್ನು ಅವಳ ಪ್ರೀತಿದ ಬೇಬಿ ಬಂಪುನ ಪೊನ್ನನು ಬಾರಿ ಪೊರ್ಲುಡು ಪ್ರೀತಿಡು ಬುಲೆಪಾದು ಸಾಂಕಿನಂಚಿನ ಅಣ್ಣನಕ್ಲು. ಇನಿ ಅಣ್ಣನಕ್ಲು ಏತ್ ದುಕ್ಕೋಡು ಉಪ್ಪೇರಿಂದು ಪಣ್ಣಗ ಇನಿ ಯಾನು ಮುರಣಿ ಮರನೋಡ್ದು ಇನಿ ಮುಟ್ಟಲ ಯಾನು ಅಕ್ಲೊಟ್ಟಿಗೆ ಉಳ್ಳೆ ಅಕ್ಲು ಮಲ್ಪುನಂಚಿನ ಬೇಲೆನು ತೂನಾಗ ಆ ಪೊನ್ನನ ಮಿತ್ತು ಏತೊಂಜಿ ಪ್ರೀತಿ ದೀದು ಉಪ್ಪೇರಿಂದು ಪಣ್ಪುನೇನು ನೇನು ಮಾತ ತೂನಾಗ ಎಂಕ್ಲೆಗ್ಲ ಭಾರಿ ಕನ್ನಡ ನೀರು ಬರ್ಕೊಂಡು ಬೇಜಾರಾಕೊಂಡು ದಾಯ ಬಂಡ ಇನಿ ಆ ಪೊನ್ನನ ಒಂಜಿ ಬೇಲೆನಲ್ಲ ನಮ್ಮ ಒಂಜಿ ಪೊರ್ಲೂರು ಮಲ್ಪುನಂಚಿನ ಭಾವನೆ ಅಕಡೆ ಉಂಡು ದಾಯ ಬಂದಾಂಡ ಇನಿ ಯಾಪಲ ಇಜ್ಜನ್ನ ಪಲಯಲ್ಲು ಆಣಿದ ದಿನ ಮರಣದ ದಿನ ತೆಲ್ತೊಂದು ಇತ್ತೇರು ಆ ಇಲ್ಲಲ್ಲಿ ಇತ್ತೇರಿಂದು ಪಣ್ಣಗ ಕೊನೆಯ ತೆಲಿಕೆ ಪಂಪುನ ವಿಚಾರ ಅಣ್ಣನಕ್ಲೆಗ್ಲ ಗೊತ್ತಿಜ್ಜಾಂಡು ಆ ಪಲಯ ಸತೀಶನ್ನೇ ಲಾಸ್ಟ್ಗೆ ಅವೇ ಕಾರ್ಡ್ ಲೆತ್ತೊಂದು ಪೊಣಗ ಏತು ಒಂಜಿ ಆ ಒಂಜಿ ದುಃಖ ಬಣ್ಣಗ ಪಾತೆರೊಂದು ಹಾಸ್ಪಿಟಲ್ ಮುಟ್ಟಲ್ಲ ಪೋಯರಿಗೆ ದಾಯ ಪಂದಾಂಡ ಆ ಈಮೆತೆ ಅರೆಗೆ ಸತೀಶನ್ನಗ ಸರಿಯಾಯಿನ ರೋಡುಲ ಗೊತ್ತಿಜ್ಜಂದೆ ಹಾಸ್ಪಿಟಲ್ದ ಅಂಚತ್ತು ಮರ ಇಂಚಿ ಪೋಯಿ ಇಂದು ಪಂಪುನ ಪಾತೆರೊಲ್ಲ ಪಂತೇರಂದು ಆ ಸತೀಶನ್ನೆ ಪಣ್ಣಗ ಎಂಗ್ಲಿಗೆ ಬಾರಿ ಒಂಚೂರು ದುಃಖಾಂಡು. ಇನಿ ಈ ಗುತ್ತದ ಇಲ್ಲು ಪಂಡ ಈ ಗುತ್ತದ ಇಲ್ಲು ಎತ್ತೋ ಜನಕ್ಕುಲೆಗ್ ನುಪ್ಪು ಕೊರ್ನಂಚಿನ ಗುತ್ತದ ಇಲ್ಲು ಅವು ಚಂದ್ರಸನ್ನೆ ಪಲ್ಲಕನೆ ಆ ಗುತ್ತದ ಇಲ್ಲು ನನಲ ಆ ಗುತ್ತದ ಇಲ್ಲು ಲಕನೆ ಒಂಜಿ ನಿರ್ಮಾಣ ಆವೋಡು ಏರು ಇಂಚಿನ ಆಪುಜಿ ಪಣ್ಣಲ ದೇವೇರೆಡ್ದಿನಿತ್ತು ಔಲತ್ತು ಆ ಜಾಗೆಡು ಗುತ್ತದ ಇಲ್ಲನ್ನು ನಿರ್ಮಾಣ ಮಲ್ಪಲೆ ಪಕ್ಕ ಕುಡೊಂಜಿ ಇಂಚಿನ ಪಂಡ
ಎಂಕ್ಲೆಗ್ ಆ ಗುತ್ತದ ಇಲ್ಲನ್ನು ಓಳುಂಡು ನಾಡ್ನಕ್ಲು ಎತ್ತೋ ಜನ ಉಳ್ಳೇರು. ಇನಿ ಆ ಗುತ್ತದ ಇಲ್ಲು ಇನಿ ವೈದ್ಯನಾಥನ ಒಂಜಿ ಸೇವೆ ಮಲ್ತೊಂದಿತ್ತಿನ ಅಂಚಿನ ಜಾಗೆ, ಆ ಜಾಗಿರಿ ನನಾತ್ ಸೇವೆ ನಡತೊಂದು ಪೋಡು, ನಿರಂತರ ನಡತೊಂದು ಪೋಡು. ಇನಿ ಪ್ರಮೋದಣ್ಣನ ಕ್ಲತ್ನ ಬೆತೆ ಈ ಗೋಪಾಲಣ್ಣೆ ಗೋಲಿಯಾಡಿ ಗೋಪಾಲಣ್ಣೆ ನಮ್ಮ ಚಂದ್ರ ಸೇರ್ಬೇಕಲ್ ಮಾತ ಎಲ್ಲಿ ಬಾಲ್ಯ ಜೀವನೋಡು ಅಕ್ಲೇನು ಮಾತ ನಡ್ಕೊಂಡು ಬತ್ತಿನ ಸಾದಿನ ತೂತು ನಕಲು ಅಂಚೆ ಅದು ಪುನಗ ಇನಿ ನಮ್ಮ ರೇಖಕ್ಕನ ಒಂಜಿ ಇಂಚಿನ ಅಕ್ನ ಕಾರ್ಯಕ್ರಮ ಉಂಡ. ಆ ಕಾರ್ಯಕ್ರಮಕ್ಕೂ ನಿಖಲ್ ಮಾತ ಬೈದಾರೆ. ಇನಿ ನಿಖಲ್ ಆ ಒಂಜಿ ಪುಷ್ಪ ಪಾರ್ದು ಅರೆಗೆ ನಮನವನ್ನು ಮಾತ ಸಲ್ಲಿಸಾದೆ ಆ ಕಾರ್ಯವರು ನಿಖಲ್ ಮಾತಿರಲ್ಲ ಪಾಲ್ದೆ ತಂದು ಪೋಡು ಬಂದದು ಎನ್ನ ರೆಡ್ಡು ಪಾತ್ರ ಕೋಡೆ ಇನಿ ಎಲ್ಲ ಮೂಜಿ ನನ್ನ ವ್ಯವಸ್ಥಿತವಾದ ಈ ಇಲ್ಲಗೂ ಇಂಚಿನ ಪುದರುಂಡ ಐನು ನಿತ್ಯ ನಿರಂತರವಾದ ಶಾಶ್ವತ ಸೂರ್ಯಚಂದ್ರ ಉಪ್ಪು ನಡಿಮುಟ್ಟ ಒರಿಪವನಂಚಿನ ಕರ್ತವ್ಯಲ ಮಹತ್ತರ ಜವಾಬ್ದಾರಿಲ ನಮ್ಮ ಸತೀಶ್ ಉಳ್ಳಾಲ್ ರೇಗ್ಲ ಬೊಕ ಸಂತೋಷ್ ಉಳ್ಳಾಲ್ ರೇಗ್ಲ ಇತ್ತು ನಾವು ಅಂಚಿನ ಹತ್ರ ಅಕ್ಲಾಂಜಿ ಪಲಂಬುದ ಅಂಗೈಟ್ ಅಕ್ಲ ಮಾತೆ ಯೋಜಿ ಚಾಕಿರನ್ ಮಲ್ಪನಂಚಿನ ಕೆಲಸ ಮಲ್ತೊಂದು ಬರ್ತೀರಿ ಇತ್ತೆ ನಮಗ ಮಾತೆರೆಗ್ಲ ಆಕೆರೆಗೆ ನಮ್ಮ ಪುಷ್ಪಾರ್ಚನೆ ಮಲ್ತದ್ದು ಒಂಜಿ ಅರ್ನಾಜಿ ವೈಕುಂಠ ಸಮಾರಾಧನದ ಭೋಜನ ಸ್ವೀಕಾರ ಮಾಡಿದ ಸಂತೃಪ್ತದ ಬದುಕಿಗೆ ಬೋಡದ ಮಾತೆಲ್ಲ ಆ ಪಜ್ಜದೀಕ ಪರ್ಪನಂಚಿನ ಆಶಯನ ವ್ಯಕ್ತಪಡಿಸೊಂದು ಕಾರ್ಯಕ್ರಮದ ಅಕೆರಿಗಾದು ನಮಗೆ ಮಾತು ಬತ್ತಿನಂಚಿನ ಬಿನ್ನೆರೇನು ಇಷ್ಟ ಮಿತ್ರರೇನು ಮಾತೆರೆಲ್ಲ ರೇಖಕ್ಕನ ಮಿತ್ತು ಮೋಕಿದಿದ್ದು ಬತ್ತನಂಚಿನ ಮಾತೆರೆಗಳ ಒಂಜಿ ಸೋಲೈತದ ಸೊಲ್ಮೆಲಿನ ಸಮುದಾಯ ಉಳ್ಳೇರು ಆರು ರಿಟೈರ್ಡ್ PW ಇಂಜಿನಿಯರ್ ಆದಿತ್ಯನಾರು ಸಂತೋಷ್ ಉಳ್ಳಾಲ್. ನಾನು ಈ ಸಂದರ್ಭದಲ್ಲಿ ಮಾತಾಡುವಂತೆ ನಾನು ಎನಿಸಲಿಲ್ಲ, ಆದರೆ ಅವರು ಏನು ನೀವು ಮಾತಾಡಲೇಬೇಕು ಸ್ವಲ್ಪ ಅದು ಒಂದು ವರ್ಡ್ ಅದೆಲ್ಲ ಹೇಳಿದೆಲ್ಲ ಒತ್ತಾಯ ಮಾಡಿದರು, ಮಾತಾಡ್ತಾ ಇದ್ದೀನಿ. ತಂಗಿ ಬಗ್ಗೆ ಅದು ಎಲ್ಲರಿಗೂ ಗೊತ್ತಿದೆ, ಅವರ ಅಣ್ಣ ತಮ್ಮ ತಂಗಿ ಬಗ್ಗೆ ಎಲ್ಲ ಹೇಗೆ ಏನು ಅಂತ ಎಲ್ರಿಗೂ ಗೊತ್ತಿರ್ತದೆ, ಹೊಗಳ್ತಾರೆ. ಆದರೆ ನನ್ನ ತಂಗಿ ಬಗ್ಗೆ ನಾನೇನು ಉತ್ಪ್ರೇಕ್ಷೆ ಮಾಡಿ ಮಾತಾಡ್ತಾ ಇಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಅದು ಓಪನ್ ಪುಸ್ತಕ ಆಗಿನೇ ಹಾಗೆ ಅವಳು ಏನು ಆ ಒಂದು ನಾವು ಕಾಡಲ್ಲಿ ಹಾಕಿದ್ದೀವಿ, ದೇವತೆಯಂತೆ ಬದುಕಿ ದೇವನಿಗೆ ಸಾಗಿದೆ ನೀನು, ಹಸಿರುವನ್ನು ಅನಾಹುತವಾಯಿತು ನೀನು ಅಗಲಿಕ್ಕಿಲ್ಲ. ಆ ಒಂದು ವಾಕ್ಯಕ್ಕೆ ಅವರು ಎಷ್ಟು ಅದು ಅವಳಿಗೆ ಒಂದು ಬರ್ತದ ಹಾಗೆ. ನನಗೆ ತುಂಬ ಜನ ಕೇಳಿದರು, ಅದು ಎಲ್ಲಿ ಸಿಕ್ಕಿದ್ದು ನಿಮಗೆ, ಯಾವ ಪುಸ್ತಕ ಸಿಕ್ಕಿದ್ದು, ಯಾವ ಕವಿ ಬರ್ತದ್ದು ಆ ಒಂದು ವಾಕ್ಯ ಅಂತ. ಆ ಫ್ಲೆಕ್ಸಲ್ಲಿದೆ, ಕಾರ್ಡಲ್ಲಿದೆ. ಅದನ್ನು ನನಗೆ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಕೇಳಿದ್ರು, ನನ್ನ ಫ್ರೆಂಡ್ಸನ್ನು ಕೇಳಿದರು ಚೆನ್ನಾಗಿದೆ ಅದು ಅಂತ. ಅವಳನ್ನು ಹತ್ತಿರದ ಬಲ್ಲವರಿಗೆ ಅದೊಂದು ಅವಳಿಗೆ ಒಂದು ಫಿಟ್ ಅಂದರೆ ಆ ಟ್ರಿಬ್ಯೂಟ್ ಏನಿದೆ ಅದು ಸರಿಯಾಗಿದೆ ಅದು. ಸೊ ಅದನ್ನು ಬರೆದವರು ಬೇರೆ ಯಾರೆಲ್ಲ ನಮ್ಮ ಈ ಮನೆಯ ಮಿತ್ರ, ನಮ್ಮ ಗೊತ್ತಿನ ಮಿತ್ರ, ಈ ಉಳ್ಳಾಳದ ಸುಪುತ್ರ ರಂಗಕರ್ಮಿ, ನಾಟಕಕಾರ, ಚಿತ್ರನಟ ಶ್ರೀ ಚಂದ್ರ ಸುಲ್ಲಾಲ್ ಅವರಿಗೆ ನಾವು ನಮ್ಮ ಈ ಗೊತ್ತಿನ ಮನೆಯ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಅವಳ ಬಗ್ಗೆ ಹೇಳುವ ತುಂಬ ಮಾತಾಡಲಿದೆ, ಆದರೆ ಸಮಯ ಸಂದರ್ಭ ಇದಲ್ಲ ಮಾತಾಡಲಿಕ್ಕೆ. ಆದ್ದರಿಂದ ಈ ನಮ್ಮ ಅವಳ ಒಂದು ವೈಕುಂಠ ಸಮಾರಾಧನೆಗೆ ಹೋಗೊಟ್ಟು ಅವಳ ಮೇಲಿನ ಪ್ರೀತಿಯಿಂದ ನಮ್ಮ ಕಡೆಗಿಂತ ಅಲ್ಲೂ ಜಾಸ್ತಿಯಾಗಿ ಅವಳ ಮೇಲಿನ ಪ್ರೀತಿಯಿಂದ ದೂರದಿಂದ ಆಗಮಿಸಿದ್ದಾರೆ. ಬ್ಯಾಂಗ್ಳೂರಿಂದ ಆಗಮಿಸಿದ್ದಾರೆ, ಅಜಕಾದಿಂದ, ತುಂಬ ಇಲ್ಲಿಗೆ ಮೂಡುಬಿದ್ರೆಯಿಂದ, ಅಡೂರು, ಕಾಸರಗೋಡು, ತುಂಬ ಕಡೆಯಿಂದ ಅವಳ ಮೇಲಿನ ಪ್ರೀತಿಯಿಂದ ಬಹಳಷ್ಟು ಮಂದಿ ಬಂದು ಕುಟುಂಬಸ್ಥರು ಬಂದು ಮಿತ್ರರು ಆಗಮಿಸಿದ್ದಾರೆ. ಈ ಆಗಮಿಸಿದ ಎಲ್ರಿಗೂ ನಾನು ರೇಖಲ ಪರವಾಗಿ, ಅವಳ ಮನೆ ಕುಟುಂಬದ ಪರವಾಗಿ ಹಾಗೂ ನಮ್ಮ ಮನೆ ಗುತ್ತಿನ ಮನೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಹಾಗೂ ಅವಳ ಮರಣ ದಿನದಿಂದ ಇಂದಿನವರೆಗೂ ನಮಗೆ ಬಹಳಷ್ಟು ಸಹಾಯ ಸಹಕಾರ ನೀಡಿದ ಭಗವಾನ್ ಆಗಲಿ, ಸತೀಶ್ ಹಾಗೆ ಎಲ್ಲ ಊರಿನ ಸಮಸ್ತ ತುಂಬ ಯುವಕರಿದ್ದಾರೆ. ರಾತ್ರಿ ಹಗಲು ಇಲ್ಲಿ ಕೆಲಸ ಮಾಡಿ ಅವಳ ಒಂದು ಏನು ಬದುಕಿದಲ್ಲ ರೇಖಾ, ಆ ಒಂದು ಅದಕ್ಕೆ ನಾವು ತಕ್ಕಾಗಿ ನಾವು ಒಂದು ವ್ಯವಸ್ಥೆ, ಈ ಸಂಭ್ರಮವನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಹಗಲು ರಾತ್ರಿ ದುಡಿದಿದ್ದಾರೆ. ಎಲ್ರಿಗೂ ನಾನು ನಮ್ಮ ಕುಟುಂಬದ ಪರವಾಗಿ, ಅವರ ಕುಟುಂಬದ ಪರವಾಗಿ ಹಾಗೂ ನಮ್ಮ ಗುತ್ತಿನ ಮನೆ ಪರವಾಗಿ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೂ ಇಲ್ಲಿ ನೀವು ನೋಡಿರ್ಬೋದು, ನಮ್ಮ ಗೋಪಾಲ ಮಡಿವಾಳ ಇವರಿಗೆ 93+ ಇವರು ಅವರ ಗದ್ದೆ ಇಲ್ಲೇ ಇತ್ತು. ಅವರು ಬೇಸ ಮಾಡ ಬರುವಾಗ ಹೀಗೆ ಬರಬೇಕು, ನಮ್ಮ ಮನೆಗೆ ಬಂದು ಅವರ ಗದ್ದೆಗೆ ಹೋಗ್ಬೇಕು. ಆ ಸಂದರ್ಭದಲ್ಲಿ ಇವರು ಸಣ್ಣ ಹುಡುಗಿ ಮಾತಕೊಂಡು ಆಡಿಕೊಂಡು ಹೋಗ್ತಿದ್ದರು. ಹಾಗೆ ನಮ್ಮ ಗೋಪಾಲ ಗೋಳಿದಾಡಿ ಅವರು ಕೂಡ ನಮ್ಮ ತಂದೆ ಆತ್ಮೀಯ ಮಿತ್ರರು, ಅವರು ಮನೆ ಬರ್ತಿದ್ರು, ಅವರನ್ನು ಎತ್ತಿ ಆಡಿಸಿದ ವ್ಯಕ್ತಿ ಅವರು. ಇವನು ನಮ್ಮ ಮುಂಡ ಇವರು ಹಿಂದಿನ ಇದರಲ್ಲಿ ಅವರು ನಮ್ಮ ಮನೆ ಹಿಂದೆ ಇದ್ದರು, ಒಟ್ಟಿಗೆ ಆಡ್ತಿದ್ರು ನಾವೆಲ್ಲ, ಇವನು ಅವ್ರ ರೇಖಾ ನಾವೆಲ್ಲ. ಈಗ ಅವರು ವೈಜ್ಞಾನಿಕ ಪೂಜೆದಾಗಿದೆ. ಎಲ್ಲರೂ ನಾವು ಅವರ ಒಂದು ಇವರು ಆ್ಯಕ್ಚುಲಿ ಈ ನಮ್ಮ ಸಭೆಗೆ ಹೋಗಿ ಬರೋರಲ್ಲ, ಈ
ನಮ್ಮ ಈ ವೈಕುಂಠ ಸಮಾಧಾನಿಗೆ ಬರೋದಿಲ್ಲ ಯಾವುದಕ್ಕೆ, ಆದರೂ ನಾನು ಅವಳ ಮೇಲೆ ಪ್ರೀತಿಯಿಂದ ಇಲ್ಲಿ ಆಗಮಿಸಿದ್ದಾರೆ ಗೋಪಾಲಣ್ಣ ಇವರೆಲ್ಲ. ಸೊ ಈ ಎಲ್ಲ ಹಿರಿಯರಿಗೂ ನಾನು ಅವರಿಗೆ ಅವಳ ಪರವಾಗಿ ಕುಟುಂಬಸ್ಥರ ಪರವಾಗಿ ಹಾಗೂ ನಮ್ಮ ಪುತ್ತಿನ ಮನೆ ಪರವಾಗಿ ಧನ್ಯವಾದ ಸಮರ್ಪಿಸಿದ್ದೇನೆ. MC ಮಾಡಿದ್ದ ಶ್ರೀ ಪ್ರವೀಣ್ ಕುಂಪಲ ತುಂಬ ನಮ್ಮ ಮನೆಯ ಬಗ್ಗೆ ತುಂಬ ತಿಳಿದವರು, ಅವರಿಗೆ ನಾನು ನಮ್ಮ ನಿಮ್ಮೆಲ್ಲ ಪರವಾಗಿ ತುಂಬ ಸಂಪ್ರದಾಯದ ಧನ್ಯವಾದ ಸಮರ್ಪಿಸಿದ್ದೇನೆ. ಆಗಮಿಸಿದ ಎಲ್ಲರೂ ರೇಖಾ ಡಿ ರಾವ್ ಬೇರೆ ವೈಕುಂಠ ಸಮಾರಂಭದಲ್ಲಿ ನಮ್ಮ ಮನಸ್ಸನ್ನು ಮಲ್ತದ್ದು ಅರೆಗೆ ನಮ್ಮ ಸಂತೃಪ್ತ ಭಾವನೆಡು ಅರೆಗೆ ಸಂತಾಪ ಅರೆಗೆ ಅರ್ನ ಆತ್ಮ ಶಾಂತಿ ದಿಕ್ಕಾಡು ಪನ್ಪನ ಪ್ರಾರ್ಥನೆ ಎಲ್ಲ ನಮ್ಮ ಮಲ್ತೇನೆ ಮಲ್ಪುಗ ಐತೊಟ್ಟಿಗೂ ನಮಕ್ ಬೇಬೇಕ ಮೂಲೆ ಉಲ್ಲೇರ್ ಪನ್ಪನೆ ಕೊಂಚ ನಿರ್ದರ್ಶನ ಆತನು ಏತ್ ಗಾಳಿ ಬತ್ತನಲ್ಲ ಆಪ ಅರ್ನ ಮುಲ್ಪ ಧೂಪದ ಇತ್ತಿನ ದೀಪ ಇತ್ತೆಲ್ಲ ತೆಕ್ಕೀಜ್ ಅಂಚನೆ ಹೇಳ್ತಾರ ಏತ್ ಎಂದಿತ್ತನ ಅಂಚನ ಅರ್ನ ಆತ್ಮ ಯೋಜಿ ಪರಿಸರ ನಮ್ಮ ಒಟ್ಟಿಗೆ ಆರ್ ಚಂದ್ರಾಸ್ ಪನ್ಲಕನ ಮರ ಗಿಡ ಬಲ್ಲಿ ಆರ್ ಮಲ್ಪನದೆ ಪ್ರಕೃತಿ ರಮಣೀಯ ಪೂರ್ಣ ಪನ್ಪನ ಒಂಜಿ ಪಾತೆಲ್ಲ ನಿದರ್ಶನ ಆತನು ಅಂಚಿತಿ ಯೋಜಿ ಕಾರ್ಯಕ್ರಮದ ಸೇರ್ನ ಜನಕ್ಕೆ ಮಾತೆಲ್ಲ ಫಸ್ಟ್ ಹಿರಿಯಕಲು ಪುಷ್ಪಾರ್ಚನೆ ಮದ್ದು 5 ಪಕ್ಕ ನಿಕ್ಕಲು ಪುಷ್ಪಾರ್ಚನೆ ಮದ್ದು ಒಂಜಿ ವೈಕುಂಠ ಸಮಾರಂಭದ ಭೋಜನ ಸ್ವೀಕಾರ ಮದ್ದು ಮನ್ಪೊಡು ಪಡೆದು ಭಿನ್ನ ಆಯ್ತು ಮತ್ತೆ